ಸೊಲ್ಮಿಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕುಡ್ಲ ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿದ ವಿಜ್ಞಾನ ಸಂಕೀರ್ಣ ಕಟ್ಟಡದ ಡಾಕ್ಟರ್ UR ರಾವ್ ಸಭಾಂಗಣಡು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ 135ನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕುಡ್ಲ ವಿಶ್ವವಿದ್ಯಾನಿಲಯದ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಬೊಕ್ಕ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ತರಬೇತಿ ಬೊಕ್ಕ ವಿಸ್ತರಣಾ ಕೇಂದ್ರದ ನೆಲೆಟ್ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರದ ಜತೆ ಸೇರಿಕೆಡು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ 135ನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮ ಕೊಣಾಜೆ ಮಂಗಳ ಗಂಗೋತ್ರಿದ ವಿಜ್ಞಾನ ಸಂಕೀರ್ಣ ಕಟ್ಟಡೊಪ್ಪನ ಡಾಕ್ಟರ್ UR ರಾವ್ ಸಭಾಂಗಣಡು ನಡೆಯಿತು. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆದ ನಿರ್ದೇಶಕರು ಪ್ರೊಫೆಸರ್ HT ಪೋತೆ ಕಾರ್ಯಕ್ರಮ ಉದಿಪನ ಮಲ್ತದು ಅಂಬೇಡ್ಕರ್ ಸಾಧನೆಯನ್ನು ನೆಂಪು ಮಲ್ತೊಂಡಿರು. ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಗುರ್ಕಾರ್ಯ ವಹಿಸಿದ್ದರು. ರಿಜಿಸ್ಟ್ರಾರ್ ಪ್ರೊಫೆಸರ್ ಗಣೇಶ್ ಸಂಜೀವ್, ಪರೀಕ್ಷಾಂಗ ರಿಜಿಸ್ಟ್ರಾರ್ ಡಾಕ್ಟರ್ H ದೇವೇಂದ್ರಪ್ಪ, ಪಣೋಕಾಸ ಅಧಿಕಾರಿ ಪಂಚಲಿಂಗಸ್ವಾಮಿ S ಕಾರ್ಯಕ್ರಮಕ್ಕಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಭವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಕೆಲಸ ನಡೀತಾ ಇದೆ. ಇವತ್ತು ನಾಳೆ ನಮಗೆ ಒಂದು 3 ಕೋಟಿ ರೂಪಾಯಿಯ ಒಂದು ದೊಡ್ಡ ಮೊತ್ತ ಸರ್ಕಾರದಿಂದ ಬರುವ ಎಲ್ಲ ಸಾಧ್ಯತೆಗಳನ್ನು ನಾನು ಕಂಡಿದ್ದೇನೆ. ನಾವೇನು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಬಗ್ಗೆ, ಓಕೆ, ಯು ಜಸ್ಟ್ ಹ್ಯಾವ್ ಟು ಡೂ ಇಟ್. ಕಳೆದ 4 ದಶಕಗಳಲ್ಲಿ ಸುಮಾರು ಒಂದು 20-22 ವರ್ಷ ಆಯಿತು ಅಂಬೇಡ್ಕರ್ ಸ್ಟಡಿ ಸೆಂಟರ್ ಬಂದು. ಆವಾಗ ಗಾಂಧಿ ಸ್ಟಡಿ ಸೆಂಟರ್ ನಿರ್ದೇಶನಕ್ಕೆ ನಾನು ಕೆಲಸ ಮಾಡಿದ್ದೆ, ಇನ್ನೊಬ್ಬರು ಅಂಬೇಡ್ಕರ್ ಸ್ಟಡಿ ಸೆಂಟ್ರಲ್ಲೂ ಕೆಲಸ ಮಾಡಿದ್ರು. ಏನು ರಿಸರ್ಚ್ ನಡೀತು ನಮಗೆ? ಅವರು ಹೋದರು, ಅಮೆರಿಕಕ್ಕೆ ಹೋದರು, ಇಂಗ್ಲೆಂಡ್ಗೆ ಹೋದರು. ಈ ರೀತಿಯಲ್ಲಿ ರಿಸರ್ಚ್ ಅಲ್ಲ, ರಿಸರ್ಚ್ ಆಗಬೇಕು, ಟ್ರೈನಿಂಗ್ ಆಗಬೇಕು. ಐ ಥಿಂಕ್ ದಿಸ್ ವಿ ಹ್ಯಾವ್ ನಾಟ್ ಡನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೆಟ್ರಿಕ್ಯುಲೇಷನ್ ಪೂರ್ವದಲ್ಲಿ ಒಂದು ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತು ಅವ್ರಿಗೆ ಎಷ್ಟು ಅಪಮಾನ ಇತ್ತು. ಒಂದೇ ಜೊತೆ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿ ಜೊತೆ ಕೂಡ್ತಾ ಇರಲಿಲ್ಲ. ಬಾಕಲ ಥರದ್ದು ಗೋಣಿ ಚೀಲ ತಟ್ಟು ಹಾಕಿ ಕೂಡಬೇಕಾಗ್ತಿತ್ತು. ನಮ್ಮ ಕಡೆ ತಟ್ಟು ಅಂತ ಕರೀತಾರೆ, ಗೋಣಿ ಚೀಲದ ಬಟ್ಟೆ. ಅಧಿಕಾರಿಯ ಮಕ್ಕಳ ಜಾಣತನವನ್ನು ಪರೀಕ್ಷೆ ಮಾಡಬೇಕು. ಶಿಕ್ಷಕರ ಕರ್ತವ್ಯ ಏನು ಕಲಿಸಿದಾರೆಲ್ಲ ಪರೀಕ್ಷೆ ಮಾಡಬೇಕು. ಅವ್ರು ಕೇಳ್ತಾರೆ, ಕಣ್ಣಿಗೆ ಯಾವುದು ಕಾಣಿಸ್ತದೋ ಅದನ್ನು ಕೈಯಿಂದ ಮುಟ್ಟಕ್ಕಾಗೋದಿಲ್ಲ, ಅದು ಏನು ಅಂತ ಕೇಳ್ತಾರೆ. ಅವಾಗ ಎಲ್ಲರೂ ಕೈ ಎತ್ತಾರೆ, ಎಲ್ಲರಿಗೂ ಗೊತ್ತಿರ್ತದೆ. ಎಲ್ಲರೂ ಕೈ ಎತ್ತ ಒಬ್ಬನಿಗೆ ಅವಕಾಶ ಸಿಗುತ್ತೆ. ಒಬ್ಬ ಹೇಳ್ತಾನೆ, ಇಲ್ಲ ಸರ್, ಸೂರ್ಯನನ್ನು ನೋಡ್ಬೋದು ಆದರೆ ಕೈ ಮುಟ್ಟಕ್ಕಾಗೋದಿಲ್ಲ. ಇದು ಭಾಳ ಸರಳ ಇರ್ಬೋದು, ಆದರೆ ಅದನ್ನು ಮುಗಿಸ್ಕೊಂಡು ಅಧಿಕಾರಿ ಹೊರಗೆ ಹೋಗ್ಬೇಕಾದ್ರೆ ಮೂಲೆಯಲ್ಲಿ ಕೂತ BR ಅಂಬೇಡ್ಕರ್ ಹಾಗೆ ಕೈ ಎತ್ತಿರ್ತಾರೆ. ಅಲ್ಲಪ್ಪ, ಆನ್ಸರ್ ಸಿಕ್ಕಿದೆ, ನೀನೇ ಕೈ ಎತ್ತಿದ್ಯಾ, ಕೆಳಗಿಡೋ ಕೈ ಅಂತ. ಇಲ್ಲ ಸರ್, ನನ್ನ ಬಲ್ಲ ಹ್ಯಾವ್ ಒನ್ ಮೋರ್ ಆನ್ಸರ್ ಅಂತ ಹೇಳ್ತಾರೆ ಅಂಬೇಡ್ಕರ್. ನೋಡಿ, 7-8 ವರ್ಷದ ವಿದ್ಯಾರ್ಥಿ ಮನೆಯಲ್ಲಿ ನನ್ನ ಹತ್ರ ಇನ್ನೊಂದು ಆನ್ಸರ್ ಇದೆ. ಅವಾಗ ಆಶ್ಚರ್ಯ, ಏನು ಆನ್ಸರ್ನ ಹೇಳೋದಾಗ ಅವರು ವಿಂಡೋ ಕಡೆ ಕೈ ಮಾಡಿ, ನೋಡಿ ಇಲ್ಲಿ ಹೊರಗಡೆ ಕಂಪೌಂಡಲ್ಲಿ ಮಣ್ಣಿನ ಮಡಿಕೆ ಇದೆ, ನೀರು ಎಲ್ಲರಿಗೂ ಕುಡಿ ನೀರಿಟ್ಟಿದ್ದಾರೆ. ಆ ಮಣ್ಣಿನ ಮಡಿಕೆಯನ್ನು ನಾನು ಕಣ್ಣಿಗೆ ನೋಡ್ಬೋದು, ಇವನ ಕೈಗೆ ಮುಟ್ಟಕ್ಕಾಗೋದಿಲ್ಲ ಅನ್ನೋ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳ್ತಾರೆ. ಬೇದ್ರದ ಆಳ್ವ CBSE ಶಾಲೆ ಈ ಸರ್ತಿ 10ನೇ ಕ್ಲಾಸ್ ಪರೀಕ್ಷೆಡು 100 ಪಾಸ್ ಆದಿತ್ತದು. 46 ಜೋಕುಲು 95% ಹೆಚ್ಚ ಮಾರ್ಕ್ ದೇದರು. ಒಂದು ಶ್ರೇಷ್ಠ ಸಾಧನೆ ಎಂದು ಡಾಕ್ಟರ್ M ಮೋಹನ್ ಆಳ್ವೇರ್ ಪಂತರು. ಬೇದ್ರದ ಆಳ್ವ CBSE ಶಾಲೆ ಈ ಸರ್ತಿದ 10ನೇ ಕ್ಲಾಸ್ ಪರೀಕ್ಷೆಡು 100 ಪಾಸ್ అయిన ಬಗೆಟ್ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ M ಮೋಹನ್ ಆಳ್ವ ಸುದ್ದಿಕುಟ್ಟುಡು ಮಾಹಿತಿ ಕೊರಿಯರು. ಶಾಲೆದ 46 ಜೋಕುಲು 95% ಹೆಚ್ಚ ಮಾರ್ಕ್ ದಿತ್ತದು ಶ್ರೇಷ್ಠ ಸಾಧನೆ ತೋಜಾದಿರು. 95% ಹೆಚ್ಚ ಮಾರ್ಕ್ ದಿತ್ತಿನ ಜೋಕುಲಿನ ಸಂಖ್ಯೆಡು ಆಳ್ವಾಸ್ ರಾಜುಡೆ ಸುರುತ್ತ ಸ್ಥಾನ ಪಡಿತನಂದ ಅರ್ಪಂಡಿರು. 114 ಜೋಕುಲು 90% ಹೆಚ್ಚ ಮಾರ್ಕ್ ದಿತ್ತಂಡ 185 ಜೋಕುಲು 85%, 225 ಜೋಕುಲು 80% ಹೆಚ್ಚ ಮಾರ್ಕ್ ದೇದರು. ಸಂಸ್ಕೃತಡು 7 ಜೋಕುಲು, ಹಿಂದಿಡು 4, ಸಮಾಜ ವಿಜ್ಞಾನಡು 3, ಕನ್ನಡಡು 3, ವಿಜ್ಞಾನ ಬುಕ್ಕ ಇಂಗ್ಲಿಷಡು 1 100 ಮಾರ್ಕ್ ದೇದರೆಂದು ಡಾಕ್ಟರ್ M ಮೋಹನ್ ಆಳ್ವೇರ್ ತಿಳಿಪಾದರು. ಆಡಳಿತಾಧಿಕಾರಿ ಪ್ರೀತಮ್ ಕುಂದರ್, ಆಳ್ವ CBSE ಶಾಲೆದ ಮುಖ್ಯ ಶಿಕ್ಷಕರು ಮೊಹಮ್ಮದ್ ಶಫಿ ಶೇಖ್ ಸುದ್ದಿ ಕೊಟ್ಟೊಡಿದ್ದರು. ಪುತ್ತೂರದ ಮಹತ್ವಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾತಿ ಜಾತ್ರೆ ಏಪ್ರಿಲ್ 10 ಕೊಡಿಯೇರ್ದು 11 ಮುಟ್ಟ ನಡೆತಂದುಂಡು. ಗುರುವಾರ ರಾತ್ರಿ ಬಲ್ನಾಡಿಡ್ದು ಶ್ರೀ ಉಳ್ಳಾಲ್ದಿ ದಂಡನಾಯಕರ್ನ ಕೀರುವಾಲ್ ಬತ್ತಂಡು. ಪುತ್ತೂರದ ಮುತ್ತು ಪನ್ಪನ ಮಲ್ಲ ಪುದರ್ಪಡಿನ ಕಾಣಿಕದ ಶಿವಕ್ಷೇತ್ರ ಪುತ್ತೂರು ಮಹತ್ವಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಏಪ್ರಿಲ್ 10 ಕೊಡಿಯೇರ್ದ ವರ್ಷಾದಿ ಜಾತ್ರೆ ನಡೆತುಂಡು. ಗುರುವಾರ 7ನೇ ದಿನದ ದೇವೇರ್ನ ಬಲಿ ಉಚ್ಚಯ ನಡೆತಂಡು. ಈ 7ನೇ ದಿನದ ಉಚ್ಚಯದ ವಿಶೇಷತೆ ಪಂಡ ಅವು
ಬಲ್ನಾಡಿಡ್ದು ಶ್ರೀ ಉಳ್ಳಾಲ್ದಿ ದಂಡನಾಯಕಿರ್ನ ಕಿರುವಾಲ್ ಬರ್ಪನವು ಆದುಂಡು ರಡ್ಡು ಮೀಟ್ಲ ರಾತ್ರಿ ತೂಟ ಬೀಜ ಒಂದು ಉಳ್ಳಾಲ್ತಿ ದಂಡನಾಯಕಿರ್ನ ಕಿರುವಾಲ್ ಕ್ಷೇತ್ರಗು ಬತ್ತದ ದೈವ ದೇವಿರ್ನ ಭೇಟಿ ನಡೆತಂಡು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಪಂಜಿಗುಡ್ಡೆ ಈಶ್ವರ ಭಟ್ ಬೊಕ್ಕ ಸಮಿತಿ ಸದಸ್ಯರು ಊರ ಪರವರ ಭಾರಿ ಜನ ಭಕ್ತರು ಒಟ್ಟು ಸೇರಿದು ದೈವಲಿನ ಕಿರುವಾಲನಿಗೆ ಎತ್ಕೊಂಡಿರೋ ರಾತ್ರಿ ದೇವರನ್ನ ಕೆದು ಆಯನ ನಡೆತಂಡು ಶುಕ್ರವಾರ ತೀರ್ಥ ಉಚ್ಚಯ ಪುತ್ತೂರದ ಮಹರಥೋತ್ಸವ ಬಿಡಿಮರದ ಪ್ರದರ್ಶನ ನಡೆತೊಂದುಂಡು ಶನಿವಾರ ಜಾತ್ರೆಡು ದೇವರನ್ನ ಜಳಕದ ದಿನ ಆದಿತ್ತದ ಬೀರಮಂಗಳ ಯಾತ್ರೆ ನಡಪೆರವುಂಡು. ಕುಡ್ಲದೌರುವ ಬೋಳೂರು ಕೊರಗಜ್ಜ ಕ್ಷೇತ್ರಡು ಏಪ್ರಿಲ್ 14 ರಾತ್ರಿ ಸಾರ್ಲಪಟ್ಟದ ಕೊರಗಜ್ಜ ದೈವಗೂ ದೊಂದಿ ಬಲ್ಪುಡು ಕೋಲ ಸೇವೆ ನಡಪೆರೆಯಿತದು ಗುರುವಾರ ಬಯ್ಯಗ ಪೊಸ ಬಂಗಾರದ ಮುಟ್ಟಲೆ ಸಮರ್ಪಣೆ ಮೆರವಣಿಗೆ ನಡೆತಂಡು ಕುಡ್ಲದ ಊರುವ ಬೋಳೂರದ ಕೊರಗಜ್ಜ ಕ್ಷೇತ್ರಡು ಈರುವನೆ ವರ್ಷದ ಕೋಲ ನೇಮದ ಕಾರ್ಯಕ್ರಮಲು ಏಪ್ರಿಲ್ 14 ಮುಟ್ಟ ನಡೆತೊಂದುಂಡು ಈ ಸರ್ತಿ ಸಾರ್ಲಪಟ್ಟದ ಕೊರಗಜ್ಜಗ ಬಂಗಾರದ ಪೊಸ ಮುಟ್ಟಾಳೆ ಮಲ್ಪಾದಿತ್ತದ ಐತ ಸಮರ್ಪಣೆದ ಮೆರವಣಿಗೆ ಗುರುವಾರ ಅಟ್ಟಣೆ ಮಲ್ತದಿತ್ತೇರು ಬಯ್ಯಗ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಪ್ರಾರ್ಥನೆ ಮಲ್ತದ ಲೇಡಿ ಹಿಲ್ದ ಬ್ರಹ್ಮಶ್ರೀ ನಾರಾಯಣ ಗುರು ಸರ್ಕಲ್ ಹಿಡ್ದು ಬಂಗಾರದ ಮುಟ್ಟಳೆ ಸಮರ್ಪಣೆದ ಮೆರವಣಿಗೆ ಗಡ್ದಡು ನಡೆತಂಡು ಓರ್ವ ಮಾರಿಯಮ್ಮ ಸರ್ಕಲ್ ಆದ ಮೆರವಣಿಗೆ ಕೊರಗಜ್ಜ ಕ್ಷೇತ್ರಗೂ ಸಾಗದು ಸಾರ್ಲಪಟ್ಟದ ಕೊರಗಜ್ಜಗ ಬಂಗಾರದ ಮುಟ್ಟಲೆ ಸಮರ್ಪಣೆ ಮಲ್ತೇರು ಓರ್ವ ಬೋಳೂರು ಕೊರಗಜ್ಜ ಕ್ಷೇತ್ರದ ಗುರುಕಾರ್ಯರು ರಾಜೇಶ್ ಉರ್ವ ಮರ್ಯಾದೆ ಗುರುಕಾರ್ಯರು ದೇಜಪ್ಪ ಬೊಕ್ಕ ವಸಂತ ಸಾಲಿಯಾನ್ ಒತ್ತು ಗುರುಕಾರ್ದಿ ವನಿತಾ ಕಾರ್ಯಂತೆರು ದೀನ್ ರಾಜ್ ಬೊಕ್ಕ ಸುರೇಶ್ ಬಣವ್ ಗುರುಕಾರ್ಯರು ರವಿ ಜತೆ ಕಾರ್ಯಂತೆರು ಸೀತಾರಾಜ್ ಬೊಕ್ಕ ಕುಮಾರಿ ವಿದ್ಯಾ ಬೊಕ್ಕ ದೈವಲಿನ ಪೂಜಾರಿ ಲಾಯ್ನ ಸುಭಾಕೆ ರಾಹುಲ್ ಸುರೇಶ್ ಬಂಗಾರದ ಮುಟ್ಟಲೆ ದಂಟೆ ಸಮರ್ಪಣಾ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಊರ ಪರವರ ಭಕ್ತರು ಮೆರವಣಿಗೆಡು ಪಾಲ್ಗೊಂಡಿರು ಏಪ್ರಿಲ್ 15 ಶನಿವಾರ ಬಯ್ಯ 6 ಗಂಟೆಗೆ ಚಾಮುಂಡಿ ಬೊಕ್ಕ ಕತ್ತಲೆ ಕಾಣಗುಳಿಗ ದೈವಲಿನ ಸಿರಿ ಸಿಂಗಾರದ ನೇಮ 14 ರಾತ್ರಿ 7 ಗಂಟೆಗೆ ಸಾರ್ಲಪಟ್ಟದ ಕೊರಗಜ್ಜ ದೈವಗೂ ದೊಂದಿ ಬಲ್ಪುಡು ಕೋಲ ಸೇವೆ ನಡಪೆರವುಂಡು. ಮನಸ್ಸನ್ನು ಆಳುನ ದೇವರು ಮಹಾರುದ್ರ ದೇವರೆಂದು ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಪಂತೆರು ಒಡಿಪುದ ಬಣ್ಣಂಜೆ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಗುರುವಾರ ನಡೆತಿನ ಧಾರ್ಮಿಕ ಸಭೆಟ್ಟು ಉದಿಪನ ಮಲ್ತದ ಆರ್ಪಾತೆರಿಯರು ಒಡಿಪು ಮೂಡನಿಡಂಬೂರದ ಬಣ್ಣಂಜೆ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ನಡೆತಂದಿತ್ತದ ಗುರುವಾರ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡು ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಿ ಮಾಧವ ಪೂಜಾರಿ ಎತ್ಕೊಂಡಿರು ವಾಸ್ತು ತಜ್ಞರು ಸುಬ್ರಹ್ಮಣ್ಯ ಭಟ್ ಗುಂಡಿಬಾಯ್ಲು ಸುರತಪಾತ್ರ ಪಂಡದ ಈ ಪರಿಸರಡು ಬಾರಿ ಮಲ್ಲ ದೇವಸ್ಥಾನ ಆದುಪ್ಪನ ಒಂದು ಎನ್ಮ ಮಾಗಣಿಗೆ ಸಂಬಂಧಪಟ್ಟದುಂಡು ಇಡೆಗೆ ಪಡು 300 ಪನ್ಪನವ್ ಪಿರಾಕದ ಪುದರಿಂದ ಪಂಡಿರು ಬ್ರಹ್ಮಕಲಶ ಸಮಿತಿ ಮರ್ಯಾದಿ ಸಲಹೆಗಾರರು ಡಾಕ್ಟರ್ ಜಿ ಶಂಕರ್ ಗುರುಕಾರ್ಮಿಡ್ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಿರು ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತದ ಆಶೀರ್ವಚನ ಕೊಡ್ದು ಮನಸ್ಸನ್ನು ಆಳುನ ದೇವರು ಮಹಾ
ಮಹಾರುದ್ರ ದೇವರು ಮನಸ್ಸು ಶಾಂತವಾದಿತ್ತಂಡ ಬದುಕು ಸುಕ್ಕೊಟ್ಟು ಸಾಗುಂಡು ಮಹಾರುದ್ರನ ಅನುಗ್ರಹಟು ನಮ್ಮ ಉಲಾಯ್ದ ಹಾಳು ಗುನ್ನೋಕ್ಲೇನು ಬುಡ್ದು ಎಡ್ಡೆ ಗುಣ್ಣಕ್ಲೇನು ಬುಳೆ ಪೌಂಡ ಬದುಕು ಸಾರ್ಥಕ ಅಂತ ಪಂಡೇರು. ದೇವಸ್ಥಾನದ ಪೂಜೆ ಮಲ್ಪುನ ವಾಸುದೇವೋಪಾಧ್ಯ ಚಾಕರಿ ಮಲ್ಪುನ ರಾಮಕ್ಕ ಮುಕ್ಲಿಗ್ ತಮ್ಮನದ ಮರ್ಯಾದಿ ಮೋಹನ್ ದಾಸ್ ನಾಯಕ್ ಪರ್ಕಳ ಮೇರೆಗೆ ಮರ್ಯಾದೆ ಸಂದಾಯ್ತ ಮಲ್ತೇರು. ಡಾಕ್ಟರ್ ಜಿ ಶಂಕರ್ ಗುರುಕರ್ಮದ ಪಾತ್ರ ಪಂಡದು ದೇವಸ್ಥಾನಡು ನಡತೊಂದು ಪುನಃ ಧಾರ್ಮಿಕ ಕಾರ್ಯಕ್ರಮಲೇಡು ಮಾತಾ ಭಕ್ತಿರು ಪಾಲ್ದ ತೊನ್ನಿತ ಒಟ್ಟುಗೂ ತನುಮನ ಧನತ ಸಾಕಾರ ಕುರುಡೊಂದು ಪಂಡೇರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಲದ ಗುರುಕಾರ್ಯ ಜಯ ಸಿ ಕೋಟ್ಯಾನ್, ಉಜ್ವಲ್ ಡೆವಲಪರ್ಸ್ ದ ಪುರುಷೋತ್ತಮ ಪಿ ಶೆಟ್ಟಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿ ಪ್ರಾದೇಶಿಕ ನಿರ್ದೇಶಕರು ಆನಂದ ಸುವರ್ಣ, ಬ್ರಹ್ಮಕಲಶ ಸಮಿತಿ ಸಂಚಾಲಕರು ರಮೇಶ್ ಕಾಂಚನ್, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಯನ ದಿನೇಶ್ ಪುತ್ರನ್, ಎಂ ಪ್ರಭಾಕರ್ ಶೆಟ್ಟಿ, ಶೇಖರ್ ಶೆಟ್ಟಿ, ಸುದೇಶ್ ಶೆಟ್, ರಾಜೇಶ್ ವಿ, ವಿದ್ಯಾಲತಾ ಯು ಶೆಟ್ಟಿ, ಶಮಿತಾ ಎಸ್ ಭಂಡಾರಿ ಧಾರ್ಮಿಕ ಸಭೆಟ್ಟಿದ್ದರು. ಅರ್ಪಿತಾ ಪ್ರಶಾಂತ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಿಟ್ಟೂರಿನಲ್ಲಿ ಒಂದು ಸೋಮಲಿಂಗೇಶ್ವರ ಸೋಮನಾಥ ದೇವಸ್ಥಾನ ಇತ್ತು ಅಂತ ಪ್ರಾಚೀನ ಕಾಲದಲ್ಲೂ ಗೊತ್ತಾಗ್ತದೆ. ಆಮೇಲೆ ಎಷ್ಟೋ ಸಮಯ ಅದು ನಾಶ ಆಯಿತು, ಮತ್ತೆ ಪುನಃ ಜೀರ್ಣೋದ್ಧಾರ ಆಗಿ ಈಗ ಈಶ್ವರ ದೇವಸ್ಥಾನ ಉಂಟು. ಮುಂದೆ ಇಲ್ಲಿಂದ ಮತ್ತೆ ನೀವು ಪೂರ್ವಕ್ಕೆ ಹೋದರೆ ದೊಡ್ಡ ದೇವಸ್ಥಾನ ಈಶ್ವರ ದೇವಸ್ಥಾನ ಸಿಗುವಂಥದ್ದು ಪರ್ಕಳ ಮಹಾಲಿಂಗೇಶ್ವರ. ಅಲ್ಲಿವರೆಗೆ ಮಧ್ಯದಲ್ಲಿ ಎಲ್ಲಿಯೂ ಈಶ್ವರ ದೇವಸ್ಥಾನಗಳು ಸಿಗುವುದಿಲ್ಲ. ಹೀಗೆ ಈ 8 ಮಾಗಣಿಗೆ ಸಂಬಂಧಪಟ್ಟ ಈಶ್ವರ ದೇವಸ್ಥಾನ ಅಂತ ಶಿವ ದೇವಸ್ಥಾನ ಅಂತ ಆಚರಣೆ ಮಾಡ್ತಾ ಬಂದದ್ದು. ಅದಕ್ಕಿಂತಲೂ ಹೆಚ್ಚು ಬನ್ನಂಜೆ ಅನ್ನುವ ಊರು, ಆ ಹೆಸರು ಇತ್ತೀಚೆಗೆ ಬಂದದ್ದು, ಅಂದರೆ 200-300 ವರ್ಷದ ಇತ್ತೀಚೆಗೆ ಬಂದದ್ದು. ಅದರ ಪೂರ್ವನಾಮ ತಾಳೆಕುಡೆ ಅಂತ. ನಮಗೆ 800 ವರ್ಷದ ಹಿಂದಿನ ದಾಖಲೆಗಳು ಸಿಗುವುದು ಬನ್ನಂಜೆ ಎನ್ನುವ ಹೆಸರಲ್ಲ, ತಾಳೆಕುಡೆ ಎನ್ನುವ ಹೆಸರು. ತುಂಬ ಬಹಳ ಪ್ರಾಚೀನವಾಗಿರ್ತಕ್ಕಂತಹ ದೇವಸ್ಥಾನ ಇದು. ಮಧ್ವಾಚಾರ್ಯರು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ ಎಂಬತಕ್ಕಂತಹ ಒಂದು ಚಿತ್ರಣ ಮಧ್ವವಿಜಯದಲ್ಲೇ ಬರುತ್ತೆ. ಕಡೂರು ದೇವಸ್ಥಾನ, ಬನ್ನಂಜೆ ದೇವಸ್ಥಾನ, ಉಡುಪಿಯ ಚಂದ್ರೇಶ್ವರ ಅನಂತಾಸನ ದೇವಸ್ಥಾನಕ್ಕೆ ಬಂದ ಉಲ್ಲೇಖ ಅದು ಆ ಮಧ್ವವಿಜಯದಲ್ಲಿ ನಾವು ಅದನ್ನು ಕಾಣಬಹುದು. ಆಚಾರ್ಯ ಮಧ್ವರು ಇರತಕ್ಕಂತಹ ಸಮಯ ಅಂತ 800 ವರ್ಷ. ಆ ಕಾಲದಲ್ಲಿ ಆಚಾರ್ಯ ಮಧ್ವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಪ್ರಾಚೀನವಾದ ದೇವಸ್ಥಾನ ಅಂತ ನಾವು ಖಂಡಿತವಾಗಿ ತಿಳ್ಕೊಳ್ಳಬಹುದು. ಈಗಾಗಲೇ ಸ್ವಾಮೀಜಿಯವರು ಹೇಳಿರ್ಬೋದು, ಅವಧಾನಿಗಳು ಹೇಳಿರ್ಬೋದು ಜಾಗದ ಬಗ್ಗೆ. ಖಂಡಿತ ದೇವರು ನಮ್ಗೆಲ್ರಿಗೂ ಬುದ್ಧಿಯನ್ನು ಕೊಟ್ಟ ಆ ಹೊಸ ಕಮಿಟಿಯವರು ಆ ಜಾಗವನ್ನು ಖಂಡಿತ ಆ ದೇವರಿಗೆ ಒಪ್ಪಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಕಮಿಟಿಯವರು ಮಾಧವಣ್ಣ ನೇತೃತ್ವ, ರಮೇಶ್ ಕಾಂಚಲ್ ಒಂದು ಸಂಚಾಲಕತ್ವದಲ್ಲಿ ದಿನೇಶ್ ಅಣ್ಣ ಎಲ್ಲ ಕಮಿಟಿಯ ಸದಸ್ಯರು ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಅಗ್ರಿಮೆಂಟ್ ಕೂಡ ಆಗಿದೆ. ಎಲ್ಲ ಭಕ್ತರು ನೀವು ಖಂಡಿತ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಾನು ನನ್ನ ಕೈಲಾದಷ್ಟು ಮಾಡ್ತೀನಿ. ನಾನು ಯಾಕಂದರೆ ಈ ದೇವಸ್ಥಾನದ ಭಕ್ತ. ನನಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲ, ಸನ್ಮಾನ ಕೂಡ ಬೇಡ. ದೇವ್ರಿಗಿಂತ ದೊಡ್ಡವರಲ್ಲ ನಾವು. ಖಂಡಿತ ಆ ನಿಟ್ಟಿನಲ್ಲಿ ಒಬ್ಬ ಭಕ್ತನಾಗಿ ನನ್ನ ಕೈಲಿ ಏನಾಗ್ತದೆ ಆ ಕಮಿಟಿಯವರಿಗೆ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಿಬಿಎಸ್ಇ 10ನೇ ಕ್ಲಾಸ್ ಪರೀಕ್ಷೆಡು ಕುಡ್ಲ ಪಾಲ್ದನದ ಕ್ಯಾಂಬ್ರಿಡ್ಜ್ ಶಾಲೆ ಬಾರಿ ಎಡ್ಡೆ ಸಾಧನೆ ತೋಜಾದನು. 92 ಜೋಕ್ಲೇಡು 57 ಜನ ವಿಶೇಷ ಶ್ರೇಣಿ ಬೊಕ 15 ಜನ ಸುರುತ ಶ್ರೇಣಿಡು ಪಾಸಾತಿರಂದು ಪ್ರಿನ್ಸಿಪಾಲರು ಅನುಪಮಾ ಶೆಟ್ಟಿ ತೆರಿಪಾದರು. ಕುಡ್ಲಾ ಪಾಲ್ದನ್ನೆದ ಕ್ಯಾಂಬ್ರಿಡ್ಜ್ ಶಾಲೆದ ಪ್ರಿನ್ಸಿಪಾಲರು ಅನುಪಮಾ ಶೆಟ್ಟಿ ಸಂಸ್ಥೆದ ಸಿಬಿಎಸ್ಇ 10ನೇ ಕ್ಲಾಸ್ ಪರೀಕ್ಷೆಡು ಸಾಧನೆ ಮಲ್ತಿನ ಬಗೆಟ್ ಮಾಹಿತಿ ಕೊಡ್ದು ಕ್ಯಾಂಬ್ರಿಡ್ಜ್ ಶಾಲೆ ಈ ಸರ್ತಿ ಭಾರಿ ಎಡ್ಡೆ ಸಾಧನೆ ತೋಜಾದಂಡು. 92 ಜೋಕ್ಲೇಡ್ 57 ಜನ ವಿಶೇಷ ಶ್ರೇಣಿ ಬೊಕ 15 ಜನ ಸುರುತ ಶ್ರೇಣಿಡು ಪಾಸ್ ಆತಿರಂದು ಪಂಡೇರು. ಅಂದೆಟ್ಟು ಜಿಸೆಲ್ ಪಿರೇರಾ 475, ಕನ್ನಿಕಾಜಿ 475, ಆರುಷ್ ಕಲಸರ್ಪೆ 472, ನಿಯಾ ಫೆರ್ನಾಂಡಿಸ್ 472, ಅನ್ಯಾ ಹೆಗ್ಡೆ 471, ಸಂಸ್ಕೃತಿ ಹೆಗ್ಡೆ 470, ಗ್ಯಾಂಡಿ ಸೂಜಾ 457, ಗ್ಲೋವಿನ್ ಫೆರ್ನಾಂಡಿಸ್ 475, ತಬಾನ್ ಮಜುವಿಲ್ 475 ಮಾರ್ಕ್ ದೀದಿರಂದು ಪ್ರಿನ್ಸಿಪಾಲರು ತೆರಿಪಾದಿರು. ಜೋಕ್ಲಿನ ಸಾಧನೆಗೂ ಶಾಲಾ ಆಡಳಿತ ಮಂಡಳಿ ಪ್ರಿನ್ಸಿಪಾಲರು ಬರವು ಕಲ್ಪನಕಲು ಮೆಚ್ಚುಗೆ ತೆರಿಪಾದಿರು. ಸುರತ್ಕಲ್ ಇಡ್ಯ ಶ್ರೀ ವಿಠೋಬಾ ರುಕುಬಾಯಿ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರಡು ಮೇ 7-10 ಮುಟಾಪೀರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ನಡಪೆರವುಂಡು. ಆಲೆಕ್ಕೋಡು ಶ್ರೀ ವಿಠೋಬಾ ರುಕುಮಾಯಿ ಮೂರ್ತಿನು ಮೆರವಣಿಗೆನ ಮಂದಿರಗೂ ಕನ್ನದೇರು. ಸುರತ್ಕಲ್ ಇಡ್ಯ ಶ್ರೀ ವಿಠೋಬಾ ರುಕುಮಾಯಿ ಕ್ಷೇತ್ರ ಬ್ರಹ್ಮಶ್ರೀ ಗುರು ಮಂದಿರಡು
ಮೇ 7 ಹಿಡಿದು 10 ಮುಟ ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ನಡಪರೆ ಉಂಡು ಆಲೆಕ್ಕೊಡು ವಿಠೋಬ ರುಕುಮಾಯಿ ಮೂರ್ತಿದ ಮೆರವಣಿಗೆ ಬುಧವಾರ ನಡೆತುಂಡು ಹಳೆಯಂಗಡಿ ಬಿಲ್ಲವ ಭವನೊಡ್ದು ಪಿದಾಡ್ದು ರಾಜಮಾರ್ಗುಡೆ ಬತ್ತದ ಸುರತ್ಕಲ್ ಪೇಂಟಾದ ಕ್ಷೇತ್ರಗ ಮೂರ್ತಿನ ಕನತೆರು ಮೆರವಣಿಗೆಯದ ಉದ್ದೋಗ್ಲ ಜೋಕ್ಲನ ನಲಿಕೆ ಭಜನೆ ನಡೆತುಂಡು ಆಡಳಿತ ಸಮಿತಿ ಪಿರ ಕಟ್ಟಣ ಸಮಿತಿ ಬ್ರಹ್ಮಕಲಶ ಸಮಿತಿ ಪದಾಧಿಕಾರಿಗಳು ಬೊಕ ಭಕ್ತರು ಈ ಪೊರ್ತುಡಿತ್ತೇರು. जायमानाः तन्तीरस्वस्यादेव स्थापयन्ते शिल्पिवरेण्यः पुरसत्तव तेन वे सुफलावाप्तिः हस्तं पार्श्वं भूमिनारायणमर्त्यं ब्रह्मत्वेन नारायणगुरुदेवा दानि कान्तपापान् जन्मान् प्रगणानि महागणेश्वराय नमः प्रार्थना समर्पयामि समर्पयामि ध्यायामि ध्यानं समर्पयामि आवाहयामि आवाहनं समर्पयामि पादयोः पाद्यं समर्पयामि अक्षयोः देवाय यज्ञं दत्त्वा नारत्नवरसंवदं राष्ट्रं दार्यतां ध्रुवं श्री गोविन्दानि गोविन्दा ಕುಡ್ಲದ ಪದವು ಕುಲಶೇಖರ ಪೊಸದಾದ ಕಟ್ಟಿನ ಸನೇಶ್ವರ ದೇವಸ್ಥಾನಗಳು ಏಪ್ರಿಲ್ 18 ಮುಟ್ಟ ಪಾಪೆ ಪ್ರತಿಷ್ಠೆ ಒಕ್ಕ ಬ್ರಹ್ಮಕಲಶ ನಡಪೆರೆ ಉಂಟೊಂದು ಬ್ರಹ್ಮಕಲಶ ಸಮಿತಿಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರು. ಕುಡ್ಲದ ಪದವು ಕುಲಶೇಖರಡು ಪೊಸದಾದ ಕಟ್ಟದಿನ ಶ್ರೀ ಶನೇಶ್ವರ ದೇವಸ್ಥಾನ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಗುರುವಾರ ದೇವಸ್ಥಾನರು ಸುದ್ದಿ ಕೊಟ್ಟಡು ಪಾತಿರದ ಹೊಸ ಶನೇಶ್ವರ ದೇವಸ್ಥಾನ ಕಟ್ಟುನ ಕಾರ್ಯ ಮುಗಿದಿದ್ದದು. ಶ್ರೀ ಶನೇಶ್ವರ ಪಾಪೆ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ಏಪ್ರಿಲ್ 18 ಮುಟ ನಡಪಾಂಡು. ಒಂದು ಶನಿದೇವರಿನ ಆರಾಧನೆದ ಕುಡ್ಲದ ಸುಹೃತ ದೇವಸ್ಥಾನ ಆದುಂಡು. ಶ್ರೀ ಶನೇಶ್ವರ ದೇವಸ್ಥಾನ ನಿರ್ಮಾಣ ಸಮಿತಿ, ಶ್ರೀ ಶನೇಶ್ವರ ಪೂಜಾ ಸಮಿತಿ ಟ್ರಸ್ಟ್ ಬೊಕ್ಕ ಹಿಂದೂ ಯುವ ಸೇನೆ ಪದವು ಶಾಖೆದ ಜೊತೆ ಸೇರಿಗೆಡು ಈ ಹೊಸ ದೇವಸ್ಥಾನ ಶಿಲೆ ಕಲ್ಲಡು ಕಟ್ಟದಿನಂದು ಪಂಡಿರು.
ವಾಳಂಭಟ್ ಮನೆತನದ ಜ್ಯೋತಿಷ್ಯ ವಿದ್ವಾನ್ ಎಂ ಗಿರಿಧರ ಭಟ್ ಬೊಕ್ಕ ಡಾಕ್ಟರ್ ಸತ್ಯಕೃಷ್ಣ ಭಟ್ರಿನ ದುಂಬಾಳ್ತಿಡು ಶನೀಶ್ವರ ದೇವೇರ್ನ ಮೂರ್ತಿ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡಪುಂಡು ಅರ್ಪಂಡಿರು. ಹಿಂದೂ ಯುವ ಸೇನೆದ ಧಾರ್ಮಿಕ ಕಾರ್ಯಕ್ರಮ ತಾಲೆ ಕುಡು ಮುಲ್ಪ 30 ವರ್ಷಲಿಡ್ದು ಶನೀಶ್ಚರ ಪೂಜೆ ನಡತೊಂದಿತ್ತದು. 2000 ಬೊಕ್ಕ 2018 ಶ್ರೀ ಶನೀಶ್ಚರ ಮಹಾಯಾಗ ನಡಪಾದಿತ್ತಂಡು. ಇಲ್ಲಿ ಮಂದಿರುಡು ಶನಿ ದೇವರಿನ ಆರಾಧನೆ ನಡತೊಂದಿತ್ತನ್ನ ಜಾಗಿಡು 10 ಸೆನ್ಸ್ ಜಾಗಿದ್ದು ತೊಂದಿತ್ತ ದೇವಸ್ಥಾನ ಕಟ್ಟದಂಡ ಮುಲ್ಪ ಶನೈಶ್ಚರ ಮಹಾಗಣಪತಿ ಬೊಕ್ಕ ದುರ್ಗಾದೇವಿನ ಪ್ರತಿಷ್ಠೆ ಮಲ್ಪುಣದು ನಳಿನ್ ಕುಮಾರ್ ಕಟೀಲ್ ಪಂಡಿರು. ದೇವಸ್ಥಾನ ಕಟ್ಟಣ ಸಮಿತಿದ ಗುರ್ಕಾರ್ಯರು ಕದ್ರ ನವನೀತ ಶೆಟ್ಟಿ ಮರ್ಯಾದೆ ಗುರ್ಕಾರ್ಯರು ವೇದವ್ಯಾಸ್ ಡಿ ಕಾಮತ್ ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತರು ಭಾಸ್ಕರ್ ಚಂದ್ರ ಶೆಟ್ಟಿ ಬೊಕ್ಕ ಸಮಿತಿಯಲ್ಲಿನ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತರು. ನಮ್ಮ ಆಗಮ ಶಾಸ್ತ್ರೋಕ್ತವಾಗಿ ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ಪೂರ್ಣ ಪ್ರಮಾಣದ ಮಂದಿರ ನಮ್ಮ ಜಿಲ್ಲೆಯಲ್ಲಿ ಇದು ಮೊದಲ ಮಂದಿರ. ಶನೀಶ್ವರ ದೇವರ ಮೊದಲ ಮಂದಿರ ಹೇಳಿದ್ರೆ ಉಪದೇವತೆಗಳು ಸೇರಿ ಗಣಪತಿ, ದುರ್ಗೆ ಮತ್ತು ನವಗ್ರಹಗಳನ್ನು ಸೇರಿಸಿ ಪೂಜೆ ಮಾಡತಕ್ಕಂಥ ಸಾನ್ನಿಧ್ಯ ಇದು ಮೊದಲ ಬಾರಿಗೆ ಆಗಿದೆ. ಹಾಗಾಗಿ ಇವತ್ತು ಪೂರ್ಣ ಪ್ರಮಾಣದ ದೇವಳದ ಆಯದಲ್ಲಿ, ದೇವಳದ ಸ್ವರೂಪದಲ್ಲಿ, ಮಂದಿರ ಅಲ್ಲ ದೇವಳದ ಸ್ವರೂಪದಲ್ಲಿ ಇವತ್ತು ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ. ಹಾಗಾಗಿ ಆ ದೇವಸ್ಥಾನದ ನಿರ್ಮಾಣದ ಹಿಂದೆ ಬಹಳಷ್ಟು ಜನ ಪರಿಶ್ರಮವನ್ನು ಹಾಕಿದ್ದಾರೆ. ಹಿಂದೂ ಯುವ ಸೇನೆಯ ಎಲ್ಲ ಕಾರ್ಯಕರ್ತರು ಭಾಗವಹಿಸಿಕೊಂಡು ಇದನ್ನ ಮಂದಿರ ಮಾಡಬೇಕು, ಎಲ್ಲ ಹಿರಿಯ ದೈವಜ್ಞರ ಚಿಂತನೆ ಪ್ರಕಾರ, ಅಷ್ಟಮಂಗಲ ಪ್ರಶ್ನದಲ್ಲಿ ಬಂದ ಪ್ರಕಾರ ಇದು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ಪರಿಶ್ರಮಗಳನ್ನು ಹಾಕಲಾಯಿತು. ಇದಕ್ಕೆ ಬ್ರಹ್ಮಕಲಶಗಳು ಇವತ್ತು 18ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. 18ನೇ ತಾರೀಕು ನಮಗೆ ವೇದಮೂರ್ತಿ ಗಿರಿಧರ್ ಭಟ್ರು ಮತ್ತು ಸತ್ಯಕೃಷ್ಣ ಭಟ್ರು ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ದಿನಾಂಕದ ಆಧಾರದಲ್ಲಿ ಇಲ್ಲಿ ಬ್ರಹ್ಮಕಲಶದ ಕಾರ್ಯಗಳು ಪ್ರಾರಂಭ ಆಗ್ತದೆ. 18ರಿಂದ 24ನೇ ತಾರೀಕಿನವರೆಗೆ ಬ್ರಹ್ಮಕಲಶದ ವಿವಿಧ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ನಡೀತದೆ. ಅದರ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಜೋಡಿಸಿದ್ದೇವೆ. ಮಂಗಳೂರು ನಗರ ಭಾಗದಲ್ಲಿ ಪ್ರಪ್ರಥಮವಾಗಿ ಬಹಳ ಯಶಸ್ವಿಯಾದಂಥ ಶನೀಶ್ವರ ದೇವಸ್ಥಾನ ನಿರ್ಮಾಣವಾಗಿ ಬಹಳ ಅದ್ಧೂರಿಯಾದಂಥ ಬ್ರಹ್ಮಕಲಶೋತ್ಸವ ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಎಲ್ಲ ಸಂಕಲ್ಪವನ್ನು ಮಾಡಿ ತಯಾರಿಗಳಾಗಿವೆ. ಮಂಗಳೂರಿನ ಜನತೆಯ ತನುಮನ ಧನದ ಸಹಕಾರಗಳನ್ನು ನಾನು ಶಾಸಕನಾಗಿ ಪುನರಪಿ ಯಾಚಿಸ್ತೇನೆ. ಈಗಾಗಲೇ ಬಹಳ ದೊಡ್ಡ ರೀತಿಯ ತನುಮನ ಧನದ ಸಹಕಾರವನ್ನು ಕೊಟ್ಟಿದ್ದಾರೆ. ಆದರೆ ಶನಿದೇವರು ಬಹಳ ವಿಶೇಷವಾಗಿ ಪ್ರತಿಯೊಂದು ವ್ಯಕ್ತಿಗೆ ಜೀವಿತಾವಧಿಯಲ್ಲಿ ಶನಿಯ ಕೃಪಾ ಕಟಾಕ್ಷ ಅಂತೂ ಬೇಕೇ ಬೇಕು. ಜೀವನದ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ನಮಗೆ ಶನಿದೇವರ ಒಂದು ಸರಿಯಾದಂಥ ಒಂದು ಕೃಪಾ ಕಟಾಕ್ಷ ಇದ್ದಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಹಳ ಸಾಂಗವಾಗಿ ನಡೀತದೆ ಅಂತ ಹೇಳೋದು ನಮ್ಮೆಲ್ಲರ ನಂಬಿಕೆ. ಕುಡ್ಲದ ವಾಮಂಜೂರು ತಿರುವೈಲ್ ಗ್ರಾಮದ ಶ್ರೀ ಅಮೃತೇಶ್ವರ ದೇವಸ್ಥಾನಗಳು ಕಾಲಾದಿ ಜಾತ್ರೆ ನಡೆತೊಂದಿತ್ತದು ಸಂಪ್ರದಾಯದಂಚ ಆಯಿನ ದಿನದ ಚೆಂಡು ಗುರುವಾರ ಶುರುವಾಂಡು. ಕುಡ್ಲ ವಾಮಂಜೂರದ ತಿರುವೈಲ್ ಶ್ರೀ ಅಮೃತೇಶ್ವರ ದೇವಸ್ಥಾನಡು ಕಾಲಾದಿ ಉಚ್ಚಯ ಕುಡುಪು ನರಸಿಂಹ ತಂತ್ರಿಯರ್ನ ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪುನ ಟಿ ಬಾಲಕೃಷ್ಣ ಭಟ್ರು ಇತ್ತದು ನಡತೊಂದುಂಡು. ಬಿಸು ಸಂಕ್ರಾಂತಿಗೆ ಕೊಡಿಯೇರ್ದು ಕರಿತೊಂದುಪ್ಪನ ಕ್ಷೇತ್ರದ ಕಾಲಾದಿ ಜಾತ್ರೆಡು ಸಂಪ್ರದಾಯದಂಚ ಆಯಿನ ದಿನದ ಚೆಂಡು ನಡತೊಂದಿತ್ತದು. 3ನೇ ದಿನ ಗುರುವಾರ ಬಯ್ಯಾಗ 1ನೇ ಚೆಂಡು ನಡತಂಡು. ದೇವಸ್ಥಾನದ ಎದುರ್ದ ಕಂಡುಡು ನಡಪುನ ಭಕ್ತಿ ಶ್ರದ್ಧೆದ ಈ ಆಚರಣೆಡು ಜೋಕುಲು ಜವಣಿರು ಹಿರಿಯಕ್ಕುಲು ಇಂಚ ಮಾತಿರ್ಲ ಸೇರ್ದು ಚೆಂಡು ಗೊಬ್ಬುಡು ಪಾಲ್ದೆತ್ತುಂಡರು. ಚೆಂಡು ಹಿಡಿದು ಬೊಕ್ಕ ಬಯನ ಬಲಿ ಉಚ್ಚಯ ಅಷ್ಟವಾಧಾನ ಕಾರ್ಯಕ್ರಮ ನಡತಂಡು. ಆಡಳಿತಾಧಿಕಾರಿಯಾದ ಪುನಃ ಗುರುಪುರ ಕಂದಾಯ ಇನ್ಸ್ಪೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಊರು ಪರವೂರ ಭಕ್ತರು ಈ ಪೊರ್ತುಡು ಇತ್ತಿರು. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ನಿಲೆಟ್ ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡತೊಂದಿತ್ತದು. 3ನೇ ದಿನದ ಕಾರ್ಯಕ್ರಮಟ್ಟು ಬಯ್ಯಗ್ ವಿದ್ವಾನ್ ಸುಧೀರ್ ರಾವ್ ಕೊಡವೂರು ಬೊಕ್ಕ ವಿದುಷಿ ಮಾನಸಿ ಸುಧೀರ್ ರಾವ್ ದುಂಬಾಳ್ತದ ನೃತ್ಯ ನಿಕೇತನ ಕೊಡವೂರು ಒಡಿಪುದ ಕಲಾವಿದರಿದ್ದು ನಾರಸಿಂಹ ನೃತ್ಯ ರೂಪಕ ಮೂಡಿದು ಬರ್ತಂಡು. ಏಪ್ರಿಲ್ 20 ಸೋಮವಾರ ಬಯ್ಯಾಗ ಕಡೆಚೆಂಡು ಮನದ ನಿರ್ವತ ಒಂಜೆಕ್ ತೇರು ನಡಪೆರೆ ಉಂಡು. ಶಿವ
ಕೊರಗಜ್ಜನ ಭಕ್ತರು ದೇಶಪಿದ ದೇಶುಡ್ಲ ಉಲ್ಲೇರಿಂದ ಪಡ್ಡಿನ ದೇರಬೈಲ್ ವಿಠಲದಾಸ ತಂತ್ರಿಯರು ಬಂಗಾರದ ಮುಟ್ಟಲೆ ಬಗೆಟ್ಟು ಚರ್ಚೆವಾದ ಇತ್ತನ್ನಲ ತೀರ್ಪು ಕೊರ್ಪಿನಕಲು ಜನಕುಲು ಒಂದು ಪಂತೇರು ಉರ್ವ ಬೋಳೂರು ಕೊರಗಜ್ಜ ಕ್ಷೇತ್ರದ ಸಾರ್ಲಪಟ್ಟದ ಕೊರಗಜ್ಜಗ ಬಂಗಾರದ ಮುಟ್ಟಲೆ ಸಮರ್ಪಣೆದಲ್ಲಿ ಏಸನು ಉದಿಪನ ಮಲ್ತದ ಆರ್ಪಾತೆರಿಯರು ಕೂಡಲದ ಉರ್ವ ಬೋಳೂರು ಕೊರಗಜ್ಜ ಕ್ಷೇತ್ರದ ಸಾರ್ಲಪಟ್ಟದ ಕೊರಗಜ್ಜಗ ಬಂಗಾರದ ಮುಟ್ಟಲೆ ಮಲ್ಪಾದಿತದ ಆಯ್ತ ಸಮರ್ಪಣೆದಲ್ಲಿ ಗುರುವಾರ ಬೈಯಗ ನಡೆತಂಡ ಸತೀಶ್ ಶೆಟ್ಟಿ ಕೊಡಿಯಲ್ ಬೈಲ್ ಮಾತ್ರೆಲ್ಲ ಎತ್ಕೊಂಡಿರೋ ದೇರಬೈಲ್ ವಿಠಲದಾಸ ತಂತ್ರಿಯರು ಬಿನ್ನಿರ್ನ ಒಟ್ಟು ಸೇರಿಗೇಡು ಕಾರ್ಯಕ್ರಮ ಉದಿಪನ ಮಲ್ತೇರು ವಿಠಲದಾಸ ತಂತ್ರಿಯರು ಪಾತಿರ್ದು ಕೊರಗಜ್ಜನ ಭಕ್ತರು ದೇಶಪಿತ ದೇಶುಡ್ಲ ಉಲ್ಲೇರು ಬಂಗಾರದ ಮುಟ್ಟಲೆ ಬಗೆಟ್ಟು ಚರ್ಚೆವಾದ ಇತ್ತಂಡಲ ತೀರ್ಪು ಕೊರ್ಪುನಕ್ಲು ಜನಕುಲು ಭಕ್ತರು ಸಮಿತಿದಕ್ಲು ಸೇರಿದು ಬಂಗಾರದ ಮುಟ್ಟಲೆ ಮಲ್ಪಾದೇರು ಕೊರಗಜ್ಜ ಮಾತ್ರೆಲಿಡ್ಡ ಮಲ್ಪಡೆಂದು ಪಂಡೆರು ಜನಾರ್ದನ ಅಶೋಕನಗರ ದಿನೇಶ್ ಬೇಕಲ ರವಿ ಅನಿಲ್ ಬರ್ಕೆ ರಾಘವೇಂದ್ರ ಶಿಲ್ಪಿ ಆನಂದ ಶಿಲ್ಪಿ ಧನಂಜಯ ಆಚಾರ್ಯ ಸುಂದರ ನಲಿಕೆ ಇಂಚ ಕೊರಗಜ್ಜ ಕ್ಷೇತ್ರಗಾದ ಕೆಲಸ ಮಲ್ತಿನಕ್ಲೆಗು ಚಾಕ್ರಿ ಮಲ್ತೊಂದುಪ್ಪನಕ್ಲೆಗು ಭೂತ ಕಟ್ಟುನಕ್ಲೆಗು ತಾಸೆ ವಾದ್ಯದಕ್ಲೆಗು ಇಂಚ ಬೇತೆ ಬೇತೆ ನಮೂನೆಡು ತಮ್ಮನದ ಮರ್ಯಾದೆ ಮಲ್ತೇರು ಜನಪದ ವಿದ್ವಾಂಸರು ಡಾಕ್ಟರ್ ಗಣೇಶ ಮಿನ್ ಸಂಕುಮಾರ್ ಪ್ರಧಾನೋಪನ್ಯಾಸ ಕೊಡ್ದು ನಂಕ ತಮೆರೆ ಏರು ಪಂಡ ಕೊರಗಜ್ಜೆ ಪಾಲೆನು ಮುಟ್ಟಲದಂಚ ಕಟ್ಟದು ಐಟ್ ಮೈರಕ್ಕೆ ಬೈದಿದಿ ಕೊನ್ನ ನುಪ್ಪು ಉಂತುನ ತನಿಯೇ ಬಂಗಾರದ ಮುಟ್ಟಲೆಡು ಬಂಗಾರದ ನುಪ್ಪದ ಒಟ್ಟಿಗೂ ಕ್ಷೇತ್ರಗೂ ಬೈದೆ ಎಂದು ಪಂಡಿರು ಶಾಸಕರ ವೇದವ್ಯಾಸ್ ಕಾಮತ್ ಪಾತಿರ್ದು ಗೆಲ್ಮಿಡು ಸಮರ್ಪಣೆ ಮಲ್ತಿನ ಮುಟ್ಟಲಿನ ಕೊರಗಜ್ಜೆ ಪೊರ್ಲುಡು ಕೈಕೊಂದಿರು ಪನ್ಪುನೆಕ್ ಬರ್ಸದ ಪಣಿಯೇ ಸಾಕ್ಷಿ ಎಂದು ಪಂಡಿರು ಮಠದ ಕಣಿ ಶನಿವಾರ ದೇವಸ್ಥಾನದ ವಿದ್ಯಾಶಂಕರ್ ಭಟ್ ದೈವ ಪರಿಚಾರಕೇರ್ನ ಕ್ಷೇಮಾಭಿವೃದ್ಧಿ ಸಂಘದ ದಿನೇಶಾನೆ ಉಗ್ಗ ಪೂಜಾರಿ ದುಂಬದ ಮೇಯರ್ ಮನೋಜ್ ಕುಮಾರ್ ಕೊಡಿಕಲ್ ಪಾಲಿಕೆದ ದುಂಬದ ಸದಸ್ಯರು ರಾಧಾಕೃಷ್ಣ ಬಕ್ಕ ಜಗದೀಶ್ ಶೆಟ್ಟಿ ಬೋಳೂರು ಜಾರಂದಾಯ ದೇವಸ್ಥಾನದ ಗುರುಕಾರ್ಯರು ಶ್ರೀಧರ್ ಕುಮಾರ್ ವೇಲ್ಸ್ಪೇಟೆ ಕೋರ್ದಬ್ಬು ದೇವಸ್ಥಾನದ ಬಾಲಕೃಷ್ಣ ಗುರಿಕಾರ ಬೋಳೂರು ಕೋರ್ದಬ್ಬು ದೇವಸ್ಥಾನದ ಹೂವಪ್ಪ ಅಮೀನ್ ಗುರ್ಜಿ ದೀಪೋತ್ಸವ ಸಮಿತಿ ತಾಪಕ ಗುರುಕಾರ್ಯರು ವಸಂತ ಮಾಸ್ಟರ್ ಕುದ್ರು ಕಲ್ಲುಟ್ಟಿ ದೇವಸ್ಥಾನದ ಗುರುಕಾರ್ಯರು ಬಾಬಾ ಅಲಂಕಾರ್ ಬಿಜೆಪಿ ಯುವ ಮೋರ್ಚಾ ಕುಡ್ಲದ ಗುರುಕಾರ್ಯ ನಂದನ್ ಮಲ್ಯ ನಮ್ಮ ಕುಡ್ಲ ಚಾನೆಲ್ದ ನಿತಿನ್ ಬಿ ಸಾಲ್ಯಾನ್ ಪ್ರವೀಣ್ ಸುವರ್ಣ ವಿಜಯ್ ಕುಮಾರ್ ವಿಘ್ನೇಶ್ ಬಿ ಶೆಟ್ಟಿ ಮಂಜುನಾಥ್ ರೈ ಅನಿಲ್ ಶರ್ಮಾ ಅರುಣ್ ಕುಮಾರ್ ರಶೀದ್ ಸಾಲ್ಯಾನ್ ಟಿ ಅಶೋಕನ್ ಇಂಚ ಬೇತೆ ಬೇತೆ ವಲಯದ ನಾಯಕರು ಭಿನ್ನರಾದ ಪಾಲ್ದೆತ್ತೊಂಡಿರು ಕೊರಗಜ್ಜ ಕ್ಷೇತ್ರದ ಗುರುಕಾರ್ಯ ರಾಜೇಶ್ವರ ಅವಕ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು ದೀಪಕ್ ಅಡ್ಯಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಆನಿದ ಕಾಲದ ಕೊರಗಜ್ಜನ ಕೋಲ ಅರ್ನ ಆರಾಧನೆ ಇನಿತ ದಿವಸೋಡು ಜನಕ್ಕಳು ಭಕ್ತಿರ್ನಕಳು ಕೊರಗಜ್ಜನ ಭಕ್ತಿರ್ನಕಳು ಬಂದಾಗ ದೇಶ ವಿದೇಶೋಡ್ಲ ಉಳ್ಳೇರು ಬಾಕಿದ ದೈವಳ್ನ ಪುದರ್ ಗೊತ್ತಿಜ್ಜಿಂದ ಅಂಡಲ ಕೊರಗಜ್ಜನ ಪುದರ್ ಗೊತ್ತಿಜ್ಜಂದಿನ ವಾಜನ ಕುಳ್ಳ ಇಜ್ಜಿ ದಯನ್ ಮಣ್ಣಗ ಕಷ್ಟಗೊಯ್ತಿನ ದೈವ ಮಣ್ಣಗ ಕೊರಗಜ್ಜೆ ಹೆಂಚಿನ ಕಷ್ಟ ಬತ್ತನಂದ ಅಂಡಲ ಅಜ್ಜ ಗೊಂಜ ಕೈ ಮುಗಿಂಡ ಬೇಲೆ ಹಾಪುಂಡು ಹೆಂಚಿನ ಕಂಡದ ಪೊಂಡಲ ಅಜ್ಜಗ ಬೀಡ ಚಕ್ಕುಲಿಂದ ಪೂರ ಸಮಸ್ಯೆ ಪರಿಹಾರ ಆಪುಂಡು ಪೋಯಿನ ವಸ್ತುಳು ತಿಕ್ಕೊಂಡು ಬಂಡ್ಪಿಂಜಿತಿ ಒಂಜಿ ನಂಬಿಕೆ ಕರಿನ ಒಂಜಿ 35 ವರ್ಷೋಡು ತಿಂಚಿ ಆನೆ ಎತೋ ದೈವ ಕ್ಷೇತ್ರಗಳಿಗೆ ಪೋದು ಗಂಟೆ ಕಟ್ಲೆ ಪಾತಿರ್ದಿನ ಅಂಡ ಇನಿ ಮಾತ್ರ 5 ನಿಮಿಷೋಡು ಹೆಚ್ಚಾಯನ್ ಪಾತಿರುಜಿ ದಾಯ ಅಂದಕೆಂಡ ಒಂದು ಅಜ್ಜನ ಮುಟ್ಟಾಲೆ ಇನಿ 1.5 ಗಂಟೆದ ಪೊರ್ತು ನಾರಾಯಣಗುರು ಸರ್ಕಲ್ ಹಿಡ್ದು ಇಡೆಗೆ ಬನ್ನಗ 1.5 ಗಂಟೆ ಪೊರ್ತುಡು ಯಾನು ತುಯಿನಂಚಿನ ಒಂಜಿ ಸತ್ಯದಾದಂದು ಕೇಂಡ ಆ ಮುಟ್ಟಾಲೆದ ಒಟ್ಟುಗು ಅಜ್ಜನೇ ಕುಲೊಂದು ಬತ್ತಿ ಲೆಕ್ಕ ಈ ಭಾಗಡು ಪುಣಂಚಿನ ಮಸ್ತ್ ಬಂಧುಲೆಗೆ ವೈದ್ಯಕೀಯವಾದ ಶೈಕ್ಷಣಿಕವಾದ ಧಾರ್ಮಿಕವಾದ ಬೇತೆ ಬೇತೆ ರೀತಿಯ ಕೊಡುಗೆ ಕೊರ್ಪುನಂಚಿನ ವಿಶೇಷವೈನಂಚಿನ ಕಾರ್ಯಕ್ರಮ ಮಲ್ಪುನಂಚಿನ ಒಂಜಿ ಕೀರ್ತಿ ಈ ಕ್ಷೇತ್ರಗುಂಡು ಒಂಜಿ ಭಾಗಟ ಅಜ್ಜನ ಕ್ಷೇತ್ರ ಅಂಡ ಕುಡೊಂಜಿ ಭಾಗಟ್ ರಾಮನ ಕ್ಷೇತ್ರ ಬಾರಿ ಒಂಜಿ ಸಂಸ್ಕಾರನ ಕೊರ್ಪುನಂಚಿನ ವಿಶೇಷವೈನಂಚಿನ ಕ್ಷೇತ್ರ ಮಸ್ತ್ ಸಲ ಈ ಭಾಗಡಿ ಅನ್ ಪೋನಾಗ ಎಲ್ಲೆಲ್ಲ ಜೋಕ್ಲೆಗೆ ಸಂಸ್ಕಾರ ಕೊರ್ಪುನಂಚಿನ ಭಜನೆ ಮಲ್ಪವನಂಚಿನ ಆ ಹಾರ್ಮೋನಿಯಮನ್ನು ಪತೊಂದು ನಿತ್ಯ ನಿರಂತರವಾದ ಆ ಅಜ್ಜನ ವಿಶೇಷವೈನಂಚಿನ ಆ ಕಾರ್ಯಗ ಜೋಕ್ಲಿನ ಒಟ್ಟು ಮಲ್ತೊಂದು ಆ ಕಾರ್ಯನ ಮಲ್ತೊಂದು ಪುನಂಚಿನ ಯಾನ್ ತೂಪೆ ಮಣಿಪಾಲದ ಪೆರಂಪಳ್ಳಿ ಸಾಯಿರಾದ ಟೌನ್ಶಿಪ್ ಉಡುಪಿನ ನಾಗಸಾನ್ನಿಧ್ಯುಡು ಏಪ್ರಿಲ್ 18 ಅಷ್ಟಪವಿತ್ರ ನಾಗಮಂಡಲ ನಡಪೆರೆಯುತ್ತದೆ 592 ದಿನದ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆಯುತ್ತವೆ ಮಣಿಪಾಲದ ಪೆರಂಪಳ್ಳಿ ಸಾಯಿರಾದ ಟೌನ್ಶಿಪ್ ಉಡುಪುರ ನಾಗಸಾನ್ನಿಧ್ಯುಡು ಏಪ್ರಿಲ್ 18 ಸಾಯಿರಾದ ಸಮೂಹ ಸಂಸ್ಥೆಲು ಸಾಯಿ ಪ್ಯಾಲೇಸ್ ಸಮೂಹ ಸಂಸ್ಥೆಲೆನ ನಿಲೆಟ್ಟು
ಅಷ್ಟಪವಿತ್ರ ನಾಗಮಂಡಲಾಟಣೆ ಮಲ್ತದಿತ್ತೀರ ಅಲೆಕ್ಕೊಡು ರಡ್ಡು ದಿನದ ಕ್ಷೇತ್ರೋಡು ಪೂಜೆ ನಾಗದರ್ಶನ ಸೇವೆ ಬೇತೆ ಕಾರ್ಯಕ್ರಮ ನಡೆತುಂಡು. ಏಪ್ರಿಲ್ 17 ಶನಿವಾರ ಮಧ್ಯಾಹ್ನ ಮಲ್ಲ ಮಟ್ಟದ ಉಪಪ್ರಸಾದ ರಾತ್ರಿ 7 ಪೇರುದೀದ ಸೇವೆ 5 ಬೊಕ್ಕ ನಾಗಮಂಡಲ ನಡಪೆರೆ ಉಂಡು. ದಿಂಜದನ ಭಕ್ತರು ಪಾಲ್ದಿತ ನುಡುಂದು ಮನೋಹರ್ ಎಸ್ ಶೆಟ್ಟಿ ಸಂಸಾರ ಬೊಕ್ಕ ರವಿ ಎಸ್ ಶೆಟ್ಟಿ ಅಣ್ಣ ಮಿಗ್ಗೆರ್ಲು ಅಲಿ ಮಿಗ್ಗೆರ್ಲು ಕೇನೊಂದಿರು. ಸಂವಿಧಾನ ಕಾಲದ ಈ ಪರಿಸ್ಥಿತಿ ಮುಂದಕ್ಕೆ ನನ್ನ ಇಚ್ಛೆಯನ್ನು ಈ ತನಕ ಏನು ಭಕ್ತಿಯಿಂದ ಮಾಡಿದ್ದೀರಿ ಸಂತೋಷ ಆಯಿತು, ಕಷ್ಟವಿದೆ, ಇನ್ನಷ್ಟು ಶಕ್ತಿಯನ್ನು ಇನ್ನಷ್ಟು ಧರ್ಮಕ್ಕಾಗಿ ಮಾಡಿಸುವಂಥ ಎಲ್ಲವೂ ഇനി ನಮ್ಮ ಮಣಿಪಾಲ್ ಇನ್ಸ್ಟಿಟ್ಯೂಷನ್ದ ಪಿರೋಡ್ದು ನಮ್ಮ ಇನಿ ನಾಗಮಂಡಲ ಸೇವೆದಕ್ಕೆ ಐತ ಒಂದು ನಡ್ತೊಂದುಂಡು ಐತಲ್ಲಿ ಕೂಡ ರಡ್ದಿನೊಡ್ದಿಂಚಿ ಪೂಜೆ ನಡ್ತೊಂದುಂಡು ಅಂಚನೆ 17వ ತಾರೀಕು ದಾನಿ ನಾಗಮಂಡಲ ಉಂಡು. ಉಂದೇನು ಸಾಯಿರಾದ ಗ್ರೂಪ್ಸ್ ಅಂಚನೆ ಸಾಯ್ಪ್ಲೇಸ್ ಗ್ರೂಪ್ಸ್ ಇಂದ ಮೆಗ್ಗೆ ಬಲಾಯನಗಳು ಪೂರ ಫ್ಯಾಮಿಲಿದಾಗಲು ಕುಟುಂಬದಾಗಲು ಕೂಡುದು ಒಂದೇನು ಮಲ್ತೊಂದುಲ್ಲೇರೆ ಪನ ಈ ಜಾಗ ನಮ್ಮ ನೆತ್ತೊಂಜಿ ನಮ್ಮ ಒಂಜಿ ಡೆವಲಪ್ಮೆಂಟ್ಸ್ ಮಲ್ತೊಂದುಲ್ಲ ಅಂಚ ಮನೋಹರ್ ಶೆಟ್ರು ಮಸ್ತ್ ದುಮ್ಮೊಂಜಿ ನಂಬುದಿತ್ತೀರಿ ಈ ಜಾಗದ ಒಂಜಿ ಪ್ರತಿಷ್ಠೆ ಮಲ್ಪೊಡು ಅಂಚನೆ ಇಂಚಿತ್ನ ಒಂದು ಸೇವೆ ಕೊರಡಿಂದೆ ಅಂಚಿತ್ನ ಆ ದೇವರನ್ನ ಆಶೀರ್ವಾದೋಡು ಅಂಚನೆ ಹಿರಿಯರನ್ನ ಆಶೀರ್ವಾದೋಡು ಇನಿ ಅಂಚಿತ್ನ ಯೋಗ ಬತ್ತನು ಅಂಚಿತ್ನ ಜಾಗಡು ಇನ್ನಿ ಒಂದು ಜಡ್ಡೆ ಕೆಲಸ ಆವೊಂದುಂಡು ನಮ್ಮ ದಕ್ಷಿಣ ಕನ್ನಡ ಅವನ್ ಪೂರ ಪರಶುರಾಮ ಷಷ್ಠಿಡೆ ನಮ್ಮ ನಾಗರ ನಮ್ಮದು ಇತ್ತಿನಗುಲು ಅಂಚಾದಿಂಚಿದ್ನ ಸೇವೆ ಕೊರ್ರೆ ಅಂತ ತಿಕ್ಕೊಂಡು ಬಂದ ನಮ್ಮ ಕುಟುಂಬದಲ್ಲಿ ಕೂಡ ನಮ್ಮ ಒಂಜಿ ಮಲ್ಲ ಭಾಗ್ಯ ಅಂದೇನು ಎಲ್ಲರೂ ಸೇರಿ ಈ ಜಾಗದ ಎಲ್ಲ ಇದು ಒಳ್ಳೆಯ ಇದರಲ್ಲಿ ಪವರ್ ಉಂಟೆಲ್ಲ ಶಕ್ತಿ ಉಂಟೆಲ್ಲ ಈ ಶಕ್ತಿಯನ್ನೆಲ್ಲರೂ ಹಂಚ್ಕೊಳ್ಳಿ. ಸೊ ಎಲ್ಲ ಖಂಡಿತ ನಾವೆಲ್ಲ ಇಷ್ಟು ಎಲ್ಲ ನಮಗೆಲ್ಲ ದೇವರು ಒಳ್ಳೆ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಎಲ್ಲರನ್ನೂ ಒಳ್ಳೆ ಮಾಡಿ ಅಂತ ನಾವು ಕರಿತೇವೆ. ಎಲ್ಲ ಬನ್ನಿ, ಈ ಜಾಗಕ್ಕೆ ಬನ್ನಿ, ಈ ಜಾಗದ ಮಹಿಮೆ ನೋಡಿ ಮತ್ತು ಎಲ್ಲರಿಗೆ ಅದರದ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ಕೊಂಡು ನಮ್ಮದು ಇಲ್ಲಿ ಪಂಜಿರಲ್ಲಿ ಅಷ್ಟೇ ಇದು ಇದ್ದಾರೆ. ನೆಕ್ಸ್ಟ್ ಡೇ ಅದರಲ್ಲಿ ಪಂಜಿರಲ್ಲಿ ಕೋಲ ಉಂಟು, ಕೋಲಗೆ ಬನ್ನಿ ನೀವು. ಅದು 8:30 ಗಂಟೆಗೆ ರಾತ್ರಿಗೆ ಅದು ಆದಿತ್ಯವಾರ ಆಗ್ತದೆ, ಇದು ಶನಿವಾರ. 2 ದಿವಸ ಬನ್ನಿ, ಜನರೆಲ್ಲ ಸೇರಿಕೊಂಡು ಎಲ್ಲ ಇದರ ಆಶೀರ್ವಾದ ತಗೊಳ್ಳಿ ಅಂತ ಕೇಳ್ತೇನೆ ನಾನು. ಸೊ ಇದರಲ್ಲಿ ತುಂಬ ಬಂಗ್ಲೋಸ್ ಇದೆಲ್ಲ ಬರ್ತಾ ಉಂಟು. ಸೊ ಅದರಲ್ಲಿ ನಮಗೆ ದೇವರ ಪ್ರೇರಣೆ ಆಗಿದೆ ಈ ಜಾಗನಲ್ಲಿ. ಸೊ ಇಂಥದ್ದು ನಾಗದ ಭಾರಿ ದೊಡ್ಡ ಇದು ಜಾಗ ಉಂಟು ಅದಕ್ಕೆ. ಸೊ ನಮಗೆ ಎಲ್ಲ ಇಲ್ಲಿ ಒಳ್ಳೆ ಆಗಿದೆ ಅಂತ. ಸೊ ಅದಕ್ಕೆ ನಾವು ಇದನ್ನು ಮಾಡಿಕೊಂಡು ನಾಗಮಂಡಲ ಮಾಡ್ತಿದ್ದೇವೆ ನಾವು ಅದರಲ್ಲಿ. ಇನ್ನಿದಾದ ಪನ್ನಗ ನಮ್ಮ ಎಲ್ಲಂಜಿ ಏಪ್ರಿಲ್ 17 ಮುಲ್ಪ ಪೆರಂಪಳ್ಳಿ ನಾಗವನ ಪನ್ಪಿನ ಒಂಜಿ ದೇವರ ಸಾನ್ನಿಧ್ಯ ಬಂದ ನಮ್ಮ. ಸೊ ನಾಗಬನ ಬಂದಂತು ನಾಗವನ. ಸೊ ನಿಗ್ಲೆಗೇನ ಪಿರೋಡ್ ತೋಜೊಂದುಂಡು ಅವು ನನ್ನ ಪಪ್ಪನ ಬಾರಿ 15 ವರ್ಷ ಮಿತ್ತಿದ ಒಂಜಿ ಆಸೆ ಪಂಡ ಮುಲ್ಪ ಒಂಜಿ ನಮ್ಮ ಐತೆ ಆಲ್ಮೋಸ್ಟ್ 200-300 ಇಲ್ಲು ಕಟ್ಟೊಂದುಲ್ಲ. ಸೊ ಈ ಕ್ಷೇತ್ರಕ್ಕೆ ಒಂಜಿ ಪೂರಗ್ಲೆಗ್ಲೆ ಗೊತ್ತು ನಮ್ಮ ನಾಗದೇವರು ಎಂಚ ನಮ್ಮ ಈ ಕ್ಷೇತ್ರಕ್ಕೆ ಒಂಜಿ ಪ್ರೊಟೆಕ್ಟರ್ ಅದುಲ್ಲೇರು ಅಂಚ ಅರೆಗ್ಲ ಒಂಜಿ ಬಾರಿ ಆಸೆ ಇತ್ತು. ಅದಾಗ 15 ವರ್ಷ ದುಂಬು ಪಂಡ ಅರೆಗೊಂಜಿ ಪಂಡ ಮುಲ್ತನ್ ನಮ್ಮ ಜಾಗಗ್ 6 ಫಸ್ಟ್ ಬರ್ಪೇರು. ಸೊ ಅಂಚ ಆ ಪಾಯಿಂಟ್ ಇಡ್ಪತ್ತೊಂದು ನಮ್ಮ ಅದಾಗ ಒಂಜಿ ಆಸೆ ಬತ್ತೀನಿ ಇನಿ ಅವು ಆಸೆ ಪೂರ ಆತುಂಡು. ಸೊ ಎಲ್ಲಂಜಿ ಐತ 17వ ತಾರೀಕಿಗೆ ನಾಗಮಂಡಲ ಅಷ್ಟಪವಿತ್ರ ನಾಗಮಂಡಲ ಒಂದುಂಡು. ಸೊ ಮಧ್ಯಾಹ್ನಗ ಅನ್ನ ಸಂತರ್ಪಣೆ ಉಂಡು, ಅಂಚ ರಾತ್ರಿ ನಾಗಮಂಡಲ ಉಂಡು. ಸೊ ಇತ್ತ ನಾಗವನದ ಪಾತ್ರನು ಪಂಡ ಇತ ಇನಿಗ್ಲಿಗೆ ಪಿರೋಡ್ದಾದ ತೋಜೊಂದುಂಡು. ಐಟ್ ಹೆಚ್ಚಾದ ನಮ್ಮ ಭೂಮಿಗೆ ರಿಲೇಟೆಡ್ ದ ಮೆಟೀರಿಯಲ್ಸ್ ಯೂಸ್ ಮಂದ ಐತೆ ಕಲ್ಲುಪ್ಪಡು ನಮ್ಮ ಇತ್ತೆ ವನ ಪನ್ಪನ ನಮ್ಮ ಪ್ಲ್ಯಾಂಟ್ಸ್ ಮರ ಅವು ಪೂರ ಪಾಡ್ದು. ಸೊ ನಾಗದೇವರಿಗೆ ಬೋರ್ಡ ಏನ ಲೆಕ್ಕ ನಮ್ಮ ಅರೆಗೆ ರೆಂಜೆ ಏನೇನ ಬೋರ್ಡು ಅವು ಪಾಡ್ದ ಐತೆ ನಿಗ್ಲು ಪಿರಡ್ತು ನನಗೆ ಗೊತ್ತಾಪುಂಡು ನಿಗ್ಲು ಮೂಲ್ ಬತ್ತು ತೂವೊಂದು ನಮ್ಮ ಕೇನೋನ್ವ. ಬ್ರಹ್ಮಶ್ರೀ ಮುಗೀರ ಮಹಾಕಾಳಿ ದೈವಸ್ಥಾನ ದೇರ್ ಬೈಲ್ ಕುಂಚಾಡಿದ ವರ್ಷಾವಧಿ ನೇಮೋಚ್ಚಯ ಬೊಕ್ಕ 20ನೇ ವರ್ಷದ ಸತ್ಯನಾರಾಯಣ ಪೂಜೆದ ಒಂಜಾತ ಪೂರ್ಲು ನಿಕ್ಲೆಗಾದ. ತೂಟ ತುಡರ್ದ ತೂತ ಕಿಟಿಯೌ ಅರ್ಲನಗ ಕಪ್ಪು ಕತ್ತಲೆ ಸಂಪೈ ಉರ್ಪ ಪೂವರಲ್ನಗ ಪಚ್ಚೆ ತೋಜಂದೆ ಗೆಜ್ಜೆ ಕೇನುಗೆ ಕಾಯೋ ಮಾಜಿದ್ ಮಾಯೋ ತೋಜುಗೆ ಪಚ್ಚೆ ತೋಜಂದೆ ಗೆಜ್ಜೆ ಕೇನುಗೆ ಕಾಯೋ ಮಾಜಿದ್ ಮಾಯೋ ತೋಜುಗೆ.
ಇಲ್ಲಿಗೆ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸರ್ಮೇಲು